ಮೈಸೂರು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಬೇಸರಗೊಂಡು ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಶಿಲ್ಪಾ ನಾಗ್ ಬೆಂಬಲಿಸಿ ಸಾಕಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಇದುವರೆಗೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿ ಮಧ್ಯೆ ನಡೆಯುತ್ತಿದ್ದ ಕಲಹ ಐಎಎಸ್ ಅಧಿಕಾರಿಗಳ ವಿರುದ್ಧ ನಡೆಯುತ್ತಿದೆ. ಇತ್ತೀಚೆಗೆ ಮೈಸೂರು ಜಿಲ್ಲಾಧಿಕಾರಿ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅದಾದ ಬಳಿಕ ಶಿಲ್ಪಾ ನಾಗ್ ಮತ್ತು ಸಿಂಧೂರಿ ಮಧ್ಯೆ ಮನಸ್ತಾಪ ನಡೆದಿದೆ. ಈ ಹಿಂದೆ ಉಡುಪಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಶಿಲ್ಪಾ ನಾಗ್ ಮರಳುಗಾರಿಕೆ ಅಡ್ಡೆಗೆ ಡಿಸಿ ಜೊತೆ ಮಧ್ಯರಾತ್ರಿ ದಾಳಿ ನಡೆಸಿ ಸುದ್ದಿಯಾಗಿದ್ರು. ಸದ್ಯ ಶಿಲ್ಪಾ ನಾಗ್ ರಾಜೀನಾಮೆ ಬೆನ್ನಲ್ಲೇ ಸಾಕಷ್ಟು ಪರವಿರೋಧ ಚರ್ಚೆಗಳು ನಡೆಯುತ್ತಿದ್ದು, ರಾಜಕೀಯ ನಾಯಕರ ಕಾಣದ ಕೈಗಳು ಕೆಲಸ ಮಾಡುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಒಂದು ವಾರ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನಮ್ಮ ಎಲ್ಲ ಅಧಿಕಾರಿಗಳಿಗೂ ಒಂದು ನಿರಂತರವಾಗಿ ತೊಂದರೆ ಕೊಡ್ತಾ ಇರುವಂತದ್ದು ನನಗೆ ಸಾಕಾಗೋಗಿದೆ. ಸೊ ತುಂಬಾ ಒಂದು ಬೇಸರದಿಂದ ನಾನು ಈ ಒಂದು ನಿರ್ಧಾರ ಕೈಗೊಂಡಿದ್ದೇನೆ. ನಾನು ಏನು ಚೀಫ್ ಸೆಕ್ರೆಟರಿಗೆ ಬರೆದಿದ್ದೇನೆ, ಇದನ್ನ ನಾನು ದಯವಿಟ್ಟು ಕ್ಷಮೆ ಇರಬೇಕು, ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೇನೆ. ಇದನ್ನ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ಜಿಲ್ಲೆಗೆ, ಯಾವುದೇ ಒಂದು ನಗರಕ್ಕೆ ಇಂಥ ಜಿಲ್ಲಾಧಿಕಾರಿ ಸಿಗಬಾರ್ದು. ಒಬ್ರು ಒಂದು ಅಹಂಕಾರದಿಂದ ಪ್ರತಿಯೊಂದು ನಗರ ಮತ್ತು ಜಿಲ್ಲೆಯನ್ನು ಸುಡಬಾರದು ಅಂತ ಹೇಳ್ತಾ ನಾನು ಇವತ್ತು ರಿಸೈನ್ ಮಾಡ್ತಾ ಇದ್ದೇನೆ. ನನಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಪ್ರತಿಕೂಲ ಒಂದು ಸಿಚುವೇಶನ್ ಇಲ್ಲ. ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು. ಒಬ್ಬರ ಮೇಲೆ ಹಠಕ್ಕೋಸ್ಕರ ಅವರು ಎಲ್ಲರನ್ನೂ ದೂರ ಮಾಡಿಕೊಂಡು ಅವರ ಅಹಂಕಾರದಿಂದ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ನಗರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಗರವನ್ನ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಈ ರೀತಿ ಒಂದು ರೆಡ್ ಮಾರ್ಕ್ ತೋರಿಸುವಂತ ಒಂದು ವ್ಯವಸ್ಥೆ ಒಂದು ಇದು ಮಾಡ್ತಾ ಇದ್ದಾರೆ. ಸೊ ಸಡನ್ ಆಗಿ ರೆಡ್ ಮಾರ್ಕ್ ತೋರಿಸಿ ಜನರಿಗೆಲ್ಲ ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡೋ ಸಿಚುವೇಶನ್ ಮಾಡ್ತಾ ಇದ್ದಾರೆ. ಸೊ ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ, ಇದರಲ್ಲಿ ಬರೆದಿದ್ದೇನೆ, ದಯವಿಟ್ಟು